ಮದಗ ಮಧ್ವ ಆಗಬಹುದೇ, ಮದ್ಯ ಸಹ ಆಗಬಹುದು ಎಂಬುದೇ ವಿಚಿತ್ರವಾದರೂ ಸತ್ಯ. ಬರೆಯೇರಿಸಿ ಕಟ್ಟ ಎಂದರೆ ತಾತ್ಕಾಲಿಕ ಮರಿ ಅಣೆಕಟ್ಟು ಹಾಕಿದ ಸ್ಥಳ ಒಂದಿದೆ. ಅದು ಈಗ ಬರ್ಕಟ್ ಎಂದು ಕರೆಸಿಕೊಳ್ಳುತ್ತಿದೆ. ಮದಗವು ಅರ್ಧ ದಂಡೆ ಏರಿಸಿ ಅರ್ಧ ಸಹಜ ಗುಡ್ಡ ಇರುವುದಾಗಿದೆ. ಅಂತ ಮದಗವು ಮದವ ಆಗಿ ಮಧ್ವ ಆಗಿ ಮಧ್ವ ಹೆಸರು ಪಡೆದಿದೆ. ಮತ್ತೊಂದು ಕಡೆ ಅದು ಮದ್ಯ ಎನಿಸಿಕೊಂಡಿದೆ. ಎಕ್ಕಸಕ ಏನೆಂಬ ಚರ್ಚೆ ಸಾಕಷ್ಟು ಈಗಲೂ ಇದೆ. ಈ ಮೂಲ ದ್ರಾವಿಡ ಶಬ್ದ ತಮಿಳಿನಲ್ಲಿ ಈಗಲೂ ನಿತ್ಯ ಬಳಕೆಯಲ್ಲಿದೆ. ಎಕ್ಕಸಕ ಎಂದರೆ ಹೆಚ್ಚು. ಸ ಅಕ್ಷರದ ಮೂಲ ರೂಪ ಚ ಇಲ್ಲಿ ಬಳಕೆಯಾಗಿದೆ. ಅದೇ ಎಕ್ಕಚಕ್ಕಂ. ಈ ಅಂಬಳಕೆ ಕೂಡ ಮೂಲ ದ್ರಾವಿಡ ಲಕ್ಷಣವಾಗಿದೆ. ನಮ್ಮ ನುಡಿ ತಿಳಿಯಲು ಮೂಲ ದ್ರಾವಿಡಕ್ಕೆ ಹೋಗಬೇಕೇ ಹೊರತು ಸಂಸ್ಕೃತದ ಬುರುಡೆಗಲ್ಲ. ಎಕ್ಕಸಕ ನುಡಿಯು ಮುಡಾಯಿ ತುಳುನಾಡಿನ ದಲಿತರಲ್ಲೂ ಬಳಕೆಯಲ್ಲಿದೆ. ಮದೆ ಅಗ ಮರೆಸುವ ಅಗರು ತುಳು ನುಡಿಯಿಂದ ಮದಗ ಹುಟ್ಟಿದೆ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448608426.